ಎಲ್ಲ ಸ್ಪರ್ಧಾರ್ಥಿಗಳಿಗೂ ನಮಸ್ಕಾರ. ವಿಸ್ಮಯ ವಿಜೇತ ಸ್ಟಡಿ ಸೆಂಟರ್ ಮೈಸೂರು ಶಿರಸಿ ಶಾಖೆ ಇವರು ನಡೆಸ್ತಾ ಇರುವಂತಹ ಶಿಕ್ಷಕರ ಅರ್ಹತಾ ಪರೀಕ್ಷೆ ಮಾರ್ಗದರ್ಶಿ ವಿಡಿಯೋ ಸರಣಿಗೆ ನಿಮಗೆಲ್ಲರಿಗೂ ಸ್ವಾಗತ. ಸ್ನೇಹಿತರೆ, ಈ ಹಿಂದಿನ ವಿಡಿಯೋದಲ್ಲಿ ನಾನು ಮನೋವಿಜ್ಞಾನ ಅಂದರೆ ಏನು, ಅದರ ಅರ್ಥ, ಪರಿಕಲ್ಪನೆ ಜೊತೆಗೆ ಶಿಕ್ಷಕರಾದವರು ಯಾಕೆ ಮನೋವಿಜ್ಞಾನವನ್ನು ತಿಳ್ಕೋಬೇಕು ಅನ್ನೋದ್ರ ಬಗ್ಗೆ ವಿವರಣೆಯನ್ನು ನೀಡಿದ್ದೆ. ಇಂದಿನ ವಿಡಿಯೋದಲ್ಲಿ ನಾನು 2019 ಶಿಕ್ಷಕರ ಅರ್ಹತಾ ಪರೀಕ್ಷೆ ಪೇಪರ್ 2 ಈ ಭಾಗದಲ್ಲಿ ಬಂದಿರುವಂತಹ ಶಿಶು ವಿಕಾಸನ ಮತ್ತು ಮನೋವಿಜ್ಞಾನ ಇದಕ್ಕೆ ಸಂಬಂಧಿಸಿದ ಕೆಲವು ಆಯ್ದ ಪ್ರಶ್ನೆಗಳನ್ನು ಹೇಗೆ ನಾವು ವಿಶ್ಲೇಷಣಾತ್ಮಕವಾಗಿ ಉತ್ತರಿಸಬಹುದು ಅನ್ನೋದನ್ನು ಹೇಳಲಿಕ್ಕಿದ್ದೇನೆ. ಆದ್ದರಿಂದ ಈ ವಿಡಿಯೋವನ್ನು ಕಂಪ್ಲೀಟಾಗಿ ನೋಡಿ ನಿಮಗೆ ಯಾವ ರೀತಿಯಾಗಿ ನಾವು ಸರಿ ಉತ್ತರವನ್ನು ವಿಶ್ಲೇಷಣಾತ್ಮಕವಾಗಿ ಕಂಡುಹಿಡಿಬಹುದು ಅನ್ನೋದು ಗೊತ್ತಾಗುತ್ತೆ. ಹಾಗಾದರೆ ಮೊದಲನೇ ಪ್ರಶ್ನೆ ಏನಿದೆ ಅಂತ ನೋಡೋದಾದರೆ, ಬಾಹ್ಯ ಅಭಿಪ್ರೇರಣೆಗೆ ಒತ್ತು ನೀಡುವವರು ಅಂತ ಕೇಳಿದ್ದಾರೆ. ಇಲ್ಲಿರುವಂಥ ಆಯ್ಕೆಗಳು ವರ್ತನವಾದ ಸಿದ್ಧಾಂತಿಗಳು, ಮಾನವತಾವಾದ ಸಿದ್ಧಾಂತಿಗಳು, ಬೌದ್ಧಿಕವಾದ ಸಿದ್ಧಾಂತಿಗಳು ಮತ್ತು ಗೆಸ್ಟಾಲ್ಟ್ವಾದ ಸಿದ್ಧಾಂತಿಗಳು ಅಂತ ಕೊಟ್ಟಿದ್ದಾರೆ. ನೋಡಿ, ಯಾವುದೇ ಒಂದು ಪ್ರಶ್ನೆಗೆ ಎಲ್ಲ ಆಯ್ಕೆಗಳನ್ನು ಸೂಕ್ಷ್ಮವಾಗಿ ಗಮನಿಸಿ ವಿಶ್ಲೇಷಿಸಿ ಉತ್ತರವನ್ನು ನಿರ್ಧರಿಸಬೇಕಾಗುತ್ತೆ. ಅದಕ್ಕೋಸ್ಕರ ನಾವು ಇಲ್ಲಿ ವರ್ತನವಾದ ಸಿದ್ಧಾಂತಿಗಳು ಏನು ಹೇಳ್ತಾರೆ ಅಂತ ನೋಡಿದ್ರೆ, ಕಲಿಕೆ ಅನ್ನೋದು ಬಾಹ್ಯ ನಿಯಂತ್ರಕಗಳಿಂದ ಉಂಟಾಗಿದೆ ಅಂತ ಹೇಳ್ತಾರೆ. ಇವ್ರ ಪ್ರಕಾರ ಈ ನಿಯಂತ್ರಕಗಳು ಪರಿಸರದಲ್ಲೇ ಇರ್ತವೆ, ಅವು ಮನುಷ್ಯನ ಕ್ರಿಯೆ ಪ್ರತಿಕ್ರಿಯೆ ಮೇಲೆ ಪರಿಣಾಮ ಬೀಳ್ತವೆ ಅಂತ ಹೇಳಿದ್ದಾರೆ. ಅದೇ ರೀತಿ ಮಾನವತಾ ಸಿದ್ಧಾಂತಿಗಳು ಹೇಳುವ ಹಾಗೆ ಮಾನವೀಯತೆಯ ಗುಣಗಳನ್ನು ಇಟ್ಟುಕೊಂಡು ಸಾಮಾಜಿಕ ಸುಧಾರಣೆಯ ಮೂಲಕ ಇಡೀ ಮಾನವ ಕಲ್ಯಾಣವನ್ನು ಉತ್ತೇಜಿಸುವ ಹಾಗೆ ಮಾಡಬೇಕು ಅಂತ ಹೇಳ್ತಾರೆ. ನಂತರ ಬರೋರು ಬೌದ್ಧಿಕ ಸಿದ್ಧಾಂತಿಗಳು. ಇವ್ರ ಪ್ರಕಾರ ಮಾನವನ ಬುದ್ಧಿವಂತಿಕೆ ಮತ್ತು ಅನುಭವಗಳಿಂದ ಹೊಸ ಸನ್ನಿವೇಶಕ್ಕೆ ಹೊಂದಿಕೊಳ್ತಾನೆ ಮತ್ತು ತನ್ನ ಬೌದ್ಧಿಕ ಜ್ಞಾನವನ್ನು ಹೇಗೆ ಹೆಚ್ಚಿಸ್ಕೊಳ್ತಾನೆ ಅನ್ನೋದ್ರ ಬಗ್ಗೆ ಹೇಳಿದ್ದಾರೆ. ಅದೇ ರೀತಿ ಗೆಸ್ಟಾಲ್ಟ್ವಾದಿಗಳು ಅಂದರೆ ಇಡೀ ಸಮಸ್ಯೆಯನ್ನು ಒಟ್ಟಾರೆಯಾಗಿ ಗ್ರಹಿಸಬೇಕು, ಬಿಡಿಬಿಡಿಯಾಗಿ ಗ್ರಹಿಸಬಾರ್ದು ಅಂತ ಹೇಳಿದ್ದಾರೆ. ಇವ್ರ ಪ್ರಕಾರ ಇಡೀ ಸಮಸ್ಯೆಯನ್ನು ಒಟ್ಟಾಗಿ ಗ್ರಹಿಸಿದರೆ ಮಾತ್ರ ಸರಿಯಾಗಿ ಪರಿಹಾರ ಸಿಗುತ್ತೆ ಅಂತ ಹೇಳಿದ್ದಾರೆ. ಅದಕ್ಕೋಸ್ಕರ ಈ 4 ಆಯ್ಕೆಗಳನ್ನು ಸರಿಯಾಗಿ ಗಮನಿಸಿ ನೋಡಿದಾಗ ಬಾಹ್ಯ ಅಭಿಪ್ರೇರಣೆ ಅನ್ನೋದು ಪರಿಸರದ ಒಂದು ದೃಷ್ಟಿಕೋನದಿಂದ ಬರೋದರಿಂದ ವರ್ತನವಾದ ಸಿದ್ಧಾಂತಿಗಳು ಅನ್ನೋದು ಸರಿಯಾದ ಉತ್ತರ. ಮುಂದಿನ ಪ್ರಶ್ನೆ, ಅನುಭವದ ಮೂಲಕ ವ್ಯಕ್ತಿಯ ವರ್ತನೆಗಳಲ್ಲಿ ಆಗುವ ಬದಲಾವಣೆಗೆ ಕಾರಣ ಅಂತ ಕೇಳಿದ್ದಾರೆ. ಇಲ್ಲಿರುವಂಥ ಆಯ್ಕೆಗಳು ಕಲಿಕೆ, ಬೋಧನೆ, ತರಬೇತಿ ಮತ್ತು ಪರೀಕ್ಷೆ. ನೋಡಿ, ತರಬೇತಿ, ಪರೀಕ್ಷೆ ಮತ್ತು ಬೋಧನೆ ಇವು 3 ಕೂಡ ಅನುಭವವನ್ನು ನೀಡುವಂಥದ್ದು. ಆ ಅನುಭವದ ಮೂಲಕ ವ್ಯಕ್ತಿಯಲ್ಲಿ ಉಂಟಾಗುವ ವರ್ತನೆಯನ್ನು ನಾವು ಕಲಿಕೆ ಅಂತ ಕರಿತೇವೆ. ಅದಕ್ಕೋಸ್ಕರ ಕಲಿಕೆ ಅನ್ನೋದು ಸರಿಯಾದ ಉತ್ತರ. ಮುಂದಿನ ಪ್ರಶ್ನೆ, ಸಾಮಾನ್ಯ ಬೌದ್ಧಿಕ ಸಾಮರ್ಥ್ಯದ ಜೊತೆ ವ್ಯಕ್ತಿಯಲ್ಲಿ ಇರುವ ವಿಶೇಷ ಸಾಮರ್ಥ್ಯವನ್ನು ಏನಂತ ಕರೀತಾರೆ ಅಂತ ಕೇಳಿದ್ದಾರೆ. ಇಲ್ಲಿರುವಂಥ ಆಯ್ಕೆಗಳು ಅವಧಾನ, ಮನೋಭಾವ, ಅಭಿಕ್ಷಮತೆ ಮತ್ತು ಆಸಕ್ತಿ. ನೋಡಿ, ಅವಧಾನ ಅಂದರೆ ಏಕಾಗ್ರತೆ ಅಂತ ಹೇಳ್ಬೋದು. ಯಾವುದೇ ಒಂದು ವಿಷಯದ ಮೇಲೆ ಏಕಾಗ್ರತೆಯಿಂದ ಗಮನಿಸೋದು ಅಥವಾ ಕೆಲಸ ಮಾಡ್ಬೋದು ಅಂತ ನಾವು ಹೇಳ್ಬೋದು. ಅದೇ ರೀತಿ ಮನೋಭಾವ ಅಂದರೆ ಮನೋಧೋರಣೆ ಅಂತ ಕರಿಬೋದು, ಆ ಒಂದು ವಿಷಯ ವಸ್ತುವಿನ ಮೇಲೆ ಇರುವಂತಹ ಭಾವನೆ. ಅದೇ ರೀತಿ ಅಭಿಕ್ಷಮತೆ, ಇಲ್ಲಿ ಒಂದು ವಿಶೇಷವಾದಂಥ ಅಭಿಕ್ಷಮತೆ ಅಂದರೆ ಯಾವುದೇ ಒಂದು ವಿಶೇಷ ಶಕ್ತಿ, ಒಂದು ವ್ಯಕ್ತಿಯಲ್ಲಿರುವಂತಹ ವಿಶೇಷ ಶಕ್ತಿ, ಇವು ತಾರ್ಕಿಕ ಶಕ್ತಿ ಆಗಿರ್ಬೋದು, ಯೋಚನಾ ಶಕ್ತಿ ಆಗಿರ್ಬೋದು, ಸಮಸ್ಯೆಯನ್ನು ಪರಿಹರಿಸುವ ಶಕ್ತಿ ಆಗಿರ್ಬೋದು, ಹೀಗೆ ಯಾವುದೇ ಆಗಿರ್ಬೋದು, ಇದನ್ನು ನಾವು ಅಭಿಕ್ಷಮತೆ ಅಂತ ಕರಿತೇವೆ. ಅದೇ ರೀತಿ ಆಸಕ್ತಿ ಅಂತ ಬರುತ್ತೆ. ಆಸಕ್ತಿ ಅಂತ ನೋಡಿದಾಗ ಒಂದು ವ್ಯಕ್ತಿ ಇರುವಂತಹ ಇಚ್ಛೆ ಅಂತ ಹೇಳ್ಬೋದು ನಾವು. ಅದಕ್ಕೋಸ್ಕರ ನಾವು ಈ 4 ಆಯ್ಕೆಗಳನ್ನು ಗಮನಿಸಿದಾಗ ಅಭಿಕ್ಷಮತೆ ಅನ್ನೋದು ಹೆಚ್ಚು ಸಮಂಜಸ ಆಗಿರೋದ್ರಿಂದ ಅಭಿಕ್ಷಮತೆ ಅನ್ನೋದು ಸರಿಯಾದ ಉತ್ತರ. ಮುಂದಿನ ಪ್ರಶ್ನೆ, ಪ್ರತಿಯೊಬ್ಬ ವ್ಯಕ್ತಿಯು ಹುಟ್ಟುವಾಗ ಪ್ರತಿಭಾವಂತರಾಗಿ ಹುಟ್ಟಿದರೂ ಕೂಡ ಅವರಲ್ಲಿ ಅರ್ಧದಷ್ಟು ಜನರನ್ನು ಈ ಶಿಕ್ಷಣ ವ್ಯವಸ್ಥೆಯು ಮೂರ್ಖರನ್ನಾಗಿ ಮಾಡ್ತದೆ ಅಂತ ಹೇಳಿದವರು ಯಾರು? ಇಲ್ಲಿರುವಂಥ ಆಯ್ಕೆಗಳು JP ಗಿಲ್ಬರ್ಟ್, ವ್ಯಾಟಿಸನ್, ಬ್ರೂನರ್ ಮತ್ತು ಪಿಯಾಜೆ. ನೋಡಿ, ಇದೊಂದು ಶಿಕ್ಷಣದ ಬಗ್ಗೆ ಇರುವಂಥ ಜನಪ್ರಿಯ ಮಾತು ಅಂತ ಹೇಳ್ಬೋದು. ಪ್ರತಿಯೊಬ್ಬ ವ್ಯಕ್ತಿ ಹುಟ್ಟುವಾಗ ಪ್ರತಿಭಾವಂತನಾಗಿರ್ತಾನೆ, ಆದರೆ ನಮ್ಮಲ್ಲಿ ಇರುವ ಶಿಕ್ಷಣ ವ್ಯವಸ್ಥೆಗೆ ಬಂದ ಮೇಲೆ ಆತ ಮೂರ್ಖನಾಗಿ ಹೋಗ್ತಾನೆ ಅಂತ ಹೇಳ್ತಾರೆ. ಇದನ್ನು ಹೇಳಿದವರು ಮನೋವಿಜ್ಞಾನಿಯಾದಂತಹ JP ಗಿಲ್ಬರ್ಟ್ ಅವರು. ಮುಂದಿನ ಪ್ರಶ್ನೆ, ತರಗತಿಯಲ್ಲಿನ ವಿದ್ಯಾರ್ಥಿಗಳ ನಡುವಿನ ಸಂಬಂಧವನ್ನು ಕಂಡುಹಿಡಿಯಲು ಬಳಸುವ ತಂತ್ರ ಯಾವುದು ಅಂತ ಕೇಳಿದ್ದಾರೆ. ಇಲ್ಲಿರುವಂಥ ಆಯ್ಕೆಗಳು ಸಮಾಜ ಮಿತಿ ಮಾಪನ, ಪ್ರಕ್ಷೇಪಣ ವಿಧಾನ, ಬುದ್ಧಿಶಕ್ತಿ ಪರೀಕ್ಷೆ ಮತ್ತು ನೈದಾನಿಕ ಪರೀಕ್ಷೆ ಅಂತ ಕೊಟ್ಟಿದ್ದಾರೆ. ಮೊದಲನೇ ಆಯ್ಕೆ ಸಮಾಜ ಮಿತಿ ಮಾಪನ ಅಂದರೆ ಯಾವುದೇ ಒಂದು ಗುಂಪಿನಲ್ಲಿ ಅಥವಾ ತರಗತಿಯಲ್ಲಿ ಒಬ್ಬ ವ್ಯಕ್ತಿ ಮತ್ತೊಂದು ವ್ಯಕ್ತಿಯ ಮೇಲೆ ಇಟ್ಟಿರುವಂತಹ ಗೌರವ ಭಾವನೆ ಆಗಿರ್ಬೋದು, ತಿರಸ್ಕಾರದ ಭಾವನೆ ಆಗಿರ್ಬೋದು, ಅಥವಾ ಆ ವ್ಯಕ್ತಿಗೆ ಇಡೀ ಗುಂಪಿನಲ್ಲಿ ಇರುವಂತಹ ಜನಪ್ರಿಯತೆ ಆಗಿರ್ಬೋದು, ಇದನ್ನೆಲ್ಲ ಅಳತೆ ಮಾಡುವಂಥ ಒಂದು ವಿಧಾನ ಅಂದರೆ ಸಮಾಜ ಮಿತಿ ಮಾಪನ.
ಅದಕ್ಕೋಸ್ಕರ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಅಂದರೆ ಆಯ್ಕೆ 1 ಸಮಾಜ ಮಿತಿಮಾಪನ. ಇನ್ನು ನಾವು ಪ್ರಕ್ಷೇಪಣಾ ವಿಧಾನ ಅಂದರೆ ಏನು ಅಂತ ನೋಡೋದಾದರೆ, ಇದೊಂದು ಅಸ್ಪಷ್ಟಕ ಪ್ರಚೋದಕಗಳಿಂದ ಒಂದು ವ್ಯಕ್ತಿಯ ಮೇಲೆ ಮಾಡುವಂತಹ ಪ್ರಯೋಗ ಅಂತ ಹೇಳ್ಬೋದು. ಇಲ್ಲಿ ನಿರ್ದಿಷ್ಟವಾದ ಒಂದು ಪ್ರಚೋದಕ ಇರೋದಿಲ್ಲ. ಆ ಸಂದರ್ಭದಲ್ಲಿ ಆ ವ್ಯಕ್ತಿ ಯಾವ ರೀತಿ ತನ್ನಲ್ಲಿರುವಂಥ ಭಾವನೆಗಳನ್ನು ವ್ಯಕ್ತಪಡಿಸ್ತಾನೆ ಅನ್ನೋದನ್ನು ತಿಳಿಯೋದೇ ಈ ಪ್ರಕ್ಷೇಪಣಾ ವಿಧಾನ ಅಂತ ಕರಿಬೋದು. ಮುಂದೆ ಬುದ್ಧಿಶಕ್ತಿ ಪರೀಕ್ಷೆ ಮತ್ತು ನೈದಾನಿಕ ಪರೀಕ್ಷೆ ಇವೆರಡೂ ಕೂಡ ವ್ಯಕ್ತಿಯ ಬುದ್ಧಿಶಕ್ತಿ ಮತ್ತು ಕಲಿಕೆಯಲ್ಲಿ ಉಂಟಾಗುತ್ತಿರುವ ಸಮಸ್ಯೆಗಳನ್ನು ಕಂಡುಹಿಡಿಯುವಂಥ ಪರೀಕ್ಷೆಗಳು ಅಂತ ಹೇಳ್ಬೋದು. ಮುಂದೆ ಡಿಸ್ಲೆಕ್ಸಿಯಾ ಈ ಸಾಮರ್ಥ್ಯದ ಕಲಿಕಾ ನ್ಯೂನತೆ ಅಂತ ಕೊಟ್ಟಿದ್ದಾರೆ. ಆಯ್ಕೆಗಳು ಬರವಣಿಗೆ, ಓದುವುದು, ಉಚ್ಚಾರಣೆ ಮತ್ತು ದೃಷ್ಟೀಕರಿಸುವುದು ಅಂತ ಇದೆ. ಡಿಸ್ಲೆಕ್ಸಿಯಾ ಅನ್ನೋದು ಓದುವಿಕೆಯ ಕಲಿಕಾ ನ್ಯೂನತೆ. ಅದೇ ರೀತಿ ಬರವಣಿಗೆಯ ಕಲಿಕಾ ನ್ಯೂನತೆಯನ್ನು ಡಿಸ್ಗ್ರಾಫಿಯಾ ಅಂತ ಕರೀತಾರೆ. ಉಚ್ಚಾರಣೆಯ ಕಲಿಕಾ ನ್ಯೂನತೆಯನ್ನು ಡಿಸ್ಟೋನಿಯಾ ಅಂತ ಕರೀತಾರೆ. ಇನ್ನೊಂದು ಸಂಭಾಷಣೆ ನ್ಯೂನತೆ ಅಂತಿದೆ. ಇದನ್ನು ಡಿಸ್ಪ್ಲೇಸಿಯಾ ಅಂತ ಕರೀತಾರೆ ಅಥವಾ ಡಿಸ್ಪಾಸಿಯಾ ಅಂತ ಕರೀತಾರೆ. ಅದೇ ರೀತಿ ಮುಂದಿನ ಪ್ರಶ್ನೆ ನೋಡಿದಾಗ, ವ್ಯಕ್ತಿಯಲ್ಲಿನ ವರ್ತನೆಗಳನ್ನು ಹೆಚ್ಚಿಸುವಂತೆ ಅಥವಾ ಕಡಿಮೆ ಮಾಡಲು ಪ್ರಸ್ತುತಪಡಿಸುವ ಪ್ರಚೋದನೆಯನ್ನು ಏನಂತ ಕರೀತಾರೆ ಅಂತ ಕೇಳಿದ್ದಾರೆ. ಇದರಲ್ಲಿರುವ ಆಯ್ಕೆಗಳು ಅಭಿಪ್ರೇರಣೆ, ಪುನರ್ಬಲನ, ಪ್ರತಿಕ್ರಿಯೆ ಮತ್ತು ಆತ್ಮವಿಶ್ವಾಸ. ಇಲ್ಲಿ ಅಭಿಪ್ರೇರಣೆ ಅಂದರೆ ಯಾವುದೇ ಒಂದು ಕೆಲಸವನ್ನು ಮಾಡುವಂತೆ ಪ್ರಚೋದಿಸುವಂತಹ, ಪ್ರೇರೇಪಿಸುವಂತಹ ಶಕ್ತಿ ಅಂತ ಹೇಳ್ಬೋದು. ಅದೇ ರೀತಿ ಪ್ರತಿಕ್ರಿಯೆ ಅಂದರೆ ಒಂದು ಕೆಲಸವನ್ನು ಮಾಡಿದ ತಕ್ಷಣ ಅದಕ್ಕೆ ಸಿಗುವಂತಹ ವಾಪಸ್ ಪ್ರತಿಕ್ರಿಯೆ ಅಥವಾ ವಾಪಸ್ ಕ್ರಿಯೆ ಅಂತ ಹೇಳ್ಬೋದು. ಅದೇ ರೀತಿ ಆತ್ಮವಿಶ್ವಾಸ ಅಂದರೆ ಆ ವ್ಯಕ್ತಿಗೆ ತನ್ನ ಮೇಲಿರುವಂಥ ಸ್ವಯಂ ನಂಬಿಕೆ ಅಂತ ಹೇಳ್ಬೋದು. ಕೊನೆಯದಾಗಿ ಪುನರ್ಬಲನ ಅಂದರೆ ಯಾವುದೇ ಒಂದು ಕೆಲಸವನ್ನು ಮಾಡುವಾಗ ಆ ಕೆಲಸವನ್ನು ಉತ್ತೇಜಿಸುವಂತೆ ಅಥವಾ ಕಡಿಮೆ ಮಾಡುವಂತೆ ನೀಡುವಂತಹ ಹಿಮ್ಮಾಹಿತಿ ಅಂತ ಹೇಳ್ಬೋದು ಅಥವಾ ಪ್ರಚೋದನೆಯನ್ನು ಪುನರ್ಬಲನ ಅಂತ ಕರೀತಾರೆ. ಮುಂದಿನ ಪ್ರಶ್ನೆ, ಬುದ್ಧಿಮಂಥನ ತಂತ್ರವನ್ನು ಉಪಯೋಗಿಸಿ ಇದನ್ನು ವೃದ್ಧಿಸಬಹುದಾಗಿದೆ ಅಂತ ಕೇಳಿದ್ದಾರೆ. ಆಯ್ಕೆಗಳು ಬುದ್ಧಿಶಕ್ತಿ, ವ್ಯಕ್ತಿತ್ವ, ಸೃಜನಶೀಲತೆ ಮತ್ತು ಅಭಿಕ್ಷಮತೆ. ಬುದ್ಧಿಮಂಥನ ತಂತ್ರ ಅಂದರೆ ಯಾವುದೇ ಒಂದು ವ್ಯಕ್ತಿಗೆ ಬೌದ್ಧಿಕ ಸಾಮರ್ಥ್ಯವನ್ನು ಜಾಸ್ತಿ ಮಾಡುವಂತಹ ಚಟುವಟಿಕೆಗಳನ್ನು ಅಥವಾ ಆಟಗಳನ್ನು ಅಥವಾ ಇನ್ನಿತರ ಯಾವುದೇ ಒಂದು ಕಾರ್ಯಗಳನ್ನು ನೀಡಿ ಅವನಲ್ಲಿರುವಂತಹ ಸೃಜನಶೀಲತೆಯನ್ನು ಬೆಳೆಸೋದು ಅಂತ ಹೇಳಬಹುದು. ಅದಕ್ಕೋಸ್ಕರ ಸರಿಯಾದ ಉತ್ತರ ಸೃಜನಶೀಲತೆ. ಬುದ್ಧಿಮಂತನವನ್ನು ಉಪಯೋಗಿಸಿ ವೃದ್ಧಿಸಬಹುದಂತಹ ಗುಣ ಅಂದರೆ ಸೃಜನಶೀಲತೆ. ಮುಂದಿನ ಪ್ರಶ್ನೆ, ಒಂದು ಪರೀಕ್ಷೆಯು ಯಾವುದನ್ನು ಅಳತೆ ಮಾಡಬೇಕೋ ಅದನ್ನು ಅಳತೆ ಮಾಡಿದರೆ ಆ ಪರೀಕ್ಷೆಯು ಸಮಂಜಸವಾಗಿದೆಯೋ, ವಿಶ್ವಾಸಾರ್ಹವಾಗಿದೆಯೋ, ವಸ್ತುನಿಷ್ಠತೆ ಉಳ್ಳದ್ದಾಗಿದೆಯೋ ಅಥವಾ ಪ್ರಾಯೋಗಿಕವಾಗಿದೆಯೋ ಅಂತ ಕೇಳಿದ್ದಾರೆ. ಯಾವುದೇ ಒಂದು ಪರೀಕ್ಷೆ ಏನನ್ನು ಅಳತೆ ಮಾಡಬೇಕೋ ಅದನ್ನು ಅಳತೆ ಮಾಡ್ತಾ ಇದ್ದರೆ ಅದನ್ನು ಸಮಂಜಸವಾಗಿದೆ ಅಂತ ಕರಿಬೋದು. ಇನ್ನು ಯಾವುದೇ ಒಂದು ಪರೀಕ್ಷೆ ನಂಬಿಕೆಗೆ ಅರ್ಹವಾಗಿದ್ದರೆ ಅದನ್ನು ವಿಶ್ವಸನೀಯತೆ ಅಂತ ಕರೀತಾರೆ. ಅದೇ ರೀತಿ ಯಾವುದೇ ಒಂದು ಪರೀಕ್ಷೆ ಧ್ಯೇಯನಿಷ್ಠತೆ ಅಂತ ಹೊಂದಿದರೆ ಅದನ್ನು ನಾವು ವಸ್ತುನಿಷ್ಠತೆಯನ್ನು ಹೊಂದಿದೆ ಅಂತಲೂ ಕರಿಬೋದು. ಅದೇ ರೀತಿ ಪ್ರಾಯೋಗಿಕವಾಗಿದೆ ಅಂದರೆ ಯಾವುದೇ ಒಂದು ಪರೀಕ್ಷೆಯನ್ನು ಯಾರು ಮಾಡಿದರೂ ಕೂಡ, ಸಾಮಾನ್ಯವಾಗಿ ಪರೀಕ್ಷಿಸಿದರೂ ಕೂಡ ಆ ಮೌಲ್ಯ ನಿರ್ಧರಿಸುವ ಅಂಶವನ್ನು ನಾವು ಪ್ರಯೋಗಾರ್ಹತೆ ಅಂತ ಕರಿತೇವೆ. ಮುಂದಿನ ಪ್ರಶ್ನೆ, ವಿಮರ್ಶಾತ್ಮಕ ಚಿಂತನೆಯನ್ನು ಮಕ್ಕಳಲ್ಲಿ ಆ ಮೂಲಕ ಬೆಳೆಸಬಹುದು ಅಂತ ಕೇಳಿದ್ದಾರೆ. ಆಯ್ಕೆಗಳು ಅನ್ವೇಷಣೆ, ಮೌಲ್ಯಮಾಪನ, ಪ್ರಾತ್ಯಕ್ಷಿಕೆ ಮತ್ತು ದೃಷ್ಟಾಂತೀಕರಿಸುವುದು ಅಂತಿದೆ. ಇಲ್ಲಿ ನಾವು ಅವರನ್ನು ಮೌಲ್ಯಮಾಪನ ಮಾಡೋದ್ರಿಂದ ಆಗಿರ್ಬೋದು ಅಥವಾ ದೃಷ್ಟಾಂತೀಕರಿಸುವ ವಿಧಾನದಿಂದ ಆಗಿರ್ಬೋದು, ಅಥವಾ ಪ್ರಾತ್ಯಕ್ಷಿಕೆಯ ಮೂಲಕ ಬೋಧನಾ ಪ್ರಕ್ರಿಯೆಯನ್ನು ನಡೆಸುವಂಥದ್ದಾಗಿರ್ಬೋದು. ಈ ಮೂರೂ ರೀತಿಯಲ್ಲಿ ಅವರಲ್ಲಿರುವಂತಹ ವಿಮರ್ಶಾತ್ಮಕ ಚಿಂತನೆಯನ್ನು ಬೆಳೆಸೋಕ್ಕೆ ಸಾಧ್ಯ ಇಲ್ಲ ಅಥವಾ ಕಡಿಮೆ ಇದೆ ಅಂತ ಹೇಳ್ಬೋದು. ಆದರೆ ಅವರಿಗೆ ಯಾವುದೇ ಒಂದು ವಿಷಯವನ್ನು ಕೊಟ್ಟು ಆ ವಿಷಯದ ಮೇಲೆ ಹೆಚ್ಚೆಚ್ಚು ಅನ್ವೇಷಣೆಯನ್ನು ಮಾಡೋದಾಗಿರ್ಬೋದು ಅಥವಾ ಸಂಶೋಧನೆಯ ರೀತಿಯಾದಂಥ ವಾತಾವರಣವನ್ನು ಕಲ್ಪಿಸಿ ಕೊಡೋದ್ರಿಂದ ಅವರಲ್ಲಿ ವಿಮರ್ಶಾತ್ಮಕ ಚಿಂತನೆಯನ್ನು ಬೆಳೆಸ್ಬೋದು ಅಂತ ನಾವು ಹೇಳ್ಬೋದು. ಅದಕ್ಕೋಸ್ಕರ ಸರಿಯಾದ ಉತ್ತರ ಆಯ್ಕೆ 1 ಅನ್ವೇಷಣೆ. ಈಗ ಮುಂದಿನ ಪ್ರಶ್ನೆ, ನೈದಾನಿಕ ಪರೀಕ್ಷೆಯ ಈ ಅಂಶವನ್ನು ಗುರುತಿಸಲು ರೂಪಿಸಲಾಗುತ್ತದೆ. ಕಲಿಕಾ ಸಮಸ್ಯೆ, ಕಲಿಕಾ ನ್ಯೂನತೆ, ಕಲಿಕಾ ವಿಕರ್ಷಣೆ ಮತ್ತು ಕಲಿಕಾ ಸಾಮರ್ಥ್ಯ ಅಂತ ಕೊಟ್ಟಿದ್ದಾರೆ. ನೈದಾನಿಕ ಪರೀಕ್ಷೆಯಿಂದ ನಾವು ಒಬ್ಬ ವಿದ್ಯಾರ್ಥಿ ಯಾಕೆ ಕಲಿಯುವಿಕೆಯಲ್ಲಿ ಹಿಂದುಳಿತಿದ್ದಾನೆ, ಅವನಲ್ಲಿರುವಂತಹ ಸಮಸ್ಯೆ ಏನು ಅನ್ನೋದನ್ನು ನಾವು ತಿಳ್ಕೊಳ್ಳಿಕ್ಕೆ ಸಹಾಯ ಆಗುತ್ತೆ ಅಂತ ಹೇಳ್ತಾರೆ. ಅದಕ್ಕೋಸ್ಕರ ಸರಿಯಾದ ಆಯ್ಕೆ ಕಲಿಕಾ ಸಮಸ್ಯೆ. ಮುಂದಿನ ಪ್ರಶ್ನೆ, ಒಬ್ಬ ವ್ಯಕ್ತಿಯು ಬಹುಮಾನಕ್ಕೋಸ್ಕರ ಕಾರ್ಯನಿರ್ವಹಿಸುವವನು, ಇದು ಯಾವುದಕ್ಕೆ ಉದಾಹರಣೆ ಅಂತಿದೆ. ಆಯ್ಕೆಗಳು ಸ್ವಯಂ ಅಭಿಪ್ರೇರಣೆ, ಆಂತರಿಕ ಅಭಿಪ್ರೇರಣೆ, ಬಾಹ್ಯ ಅಭಿಪ್ರೇರಣೆ ಮತ್ತು ಸಾಧನಾ ಅಭಿಪ್ರೇರಣೆ. ಇಲ್ಲಿ ಸ್ವಯಂ ಅಭಿಪ್ರೇರಣೆ ಅಂದರೆ ಯಾವುದೋ ಒಂದು ವ್ಯಕ್ತಿ ಯಾವುದೋ ಒಂದು ಘಟನೆಯನ್ನು ನೋಡಾಗಿರ್ಬೋದು ಅಥವಾ ಯಾವುದೇ ಒಂದು ವ್ಯಕ್ತಿಯನ್ನು ನೋಡಾಗಿರ್ಬೋದು, ತನಗೂ ಸಾಧನೆ ಮಾಡಬೇಕು ಅನ್ನೋ ಒಂದು ಮನಸ್ಸಿಗೆ ಬರೋದನ್ನು
ಸ್ವಯಂ ಅಭಿಪ್ರೇರಣೆ ಅಂತ ಕರಿತೇವೆ. ಅದೇ ರೀತಿ ಯಾವುದೇ ಒಂದು ವ್ಯಕ್ತಿ ನಿರ್ದಿಷ್ಟ ಘಟನೆ ಇಲ್ಲದೇ ಇರ್ಬೋದು ಅಥವಾ ವ್ಯಕ್ತಿ ಇಲ್ಲದೇ ಇರ್ಬೋದು, ಆದರೂ ಕೂಡ ಅವನಲ್ಲಿ ಸಾಧನೆ ಮಾಡಬೇಕು ಅನ್ನೋ ಛಲ ಬರ್ತಾ ಇದೆ ಅಂತ ಹೇಳಿದ್ರೆ ಅದನ್ನು ಆಂತರಿಕ ಅಭಿಪ್ರೇರಣೆ ಅಂತ ಕರಿಬೋದು. ನಂತರ ಬಾಹ್ಯ ಅಭಿಪ್ರೇರಣೆ ಅಂದರೆ ಯಾವುದೋ ಒಂದು ವ್ಯಕ್ತಿ ಯಾವುದೇ ಒಂದು ವಸ್ತುವನ್ನು ನೋಡಿ ಆ ವಸ್ತುವನ್ನು ಪಡಿಬೇಕು ಅನ್ನೋ ಸ್ವಹಿತಾಸಕ್ತಿಯಿಂದ ಕೆಲಸ ಮಾಡಿದರೆ ಅದನ್ನು ಬಾಹ್ಯ ಅಭಿಪ್ರೇರಣೆ ಅಂತ ಕರಿಬೋದು. ನಂತರ ಸಾಧನಾ ಅಭಿಪ್ರೇರಣೆ ಅಂದರೆ ಯಾವುದೇ ಒಂದು ವ್ಯಕ್ತಿ ಒಂದು ಸಾಧನೆಯನ್ನು ಮಾಡಲೇಬೇಕು ಅನ್ನೋ ಗುರಿ ಉದ್ದೇಶವನ್ನು ಇಟ್ಟುಕೊಂಡು ಅಭಿಪ್ರೇರಣೆಯನ್ನು ಹೊಂದಿ ಕೆಲಸ ಮಾಡೋದನ್ನು ಸಾಧನಾ ಅಭಿಪ್ರೇರಣೆ ಅಂತ ಹೇಳ್ಬೋದು. ಆದ್ದರಿಂದ ಇಲ್ಲಿ ಸರಿಯಾದ ಉತ್ತರ ಆಯ್ಕೆ 3 ಬಾಹ್ಯ ಅಭಿಪ್ರೇರಣೆ ಅಂತ ಆಗುತ್ತೆ. ಮುಂದಿನ ಪ್ರಶ್ನೆ, ಹಿಂದಿನ ಕಲಿಕೆಯು ಹೊಸ ಕಲಿಕೆಗೆ ಅನುಕೂಲಿಸುವುದಾದರೆ ಆ ಕಲಿಕೆಯನ್ನು ಏನಂತ ಕರೀತಾರೆ ಅಂತ ಕೇಳಿದ್ದಾರೆ. ಇಲ್ಲಿ ಧನಾತ್ಮಕ ಕಲಿಕಾ ವರ್ಗಾವಣೆ ಅಂದರೆ ಹಿಂದೆ ಕಲಿತಂಥ ವಿಷಯ ಮುಂದೆ ಕಲಿಯುವ ವಿಷಯಕ್ಕೆ ಪೂರಕವಾಗಿರ್ತದೆ ಅಂತ ಹೇಳ್ತಾರೆ. ಉದಾಹರಣೆಗೆ ಒಬ್ಬ ವ್ಯಕ್ತಿ ಮರಾಠಿಯನ್ನು ಮಾತಾಡ್ತಾನೆ ಅಂದರೆ ಅವನಿಗೆ ಹಿಂದಿ ಮಾತಾಡೋದು ಕಷ್ಟ ಆಗೋದಿಲ್ಲ. ಯಾಕೆಂದರೆ ಅವೆರಡು ಅಂತರ್ಸಂಬಂಧವನ್ನು ಹೊಂದಿರುವ ಭಾಷೆಗಳಾಗಿರೋದ್ರಿಂದ ಅಲ್ಲಿ ಕಲಿಕೆ ಧನಾತ್ಮಕವಾಗಿ ವರ್ಗಾವಣೆ ಆಗ್ತಿದೆ ಅಂತ ಹೇಳ್ಬೋದು. ನಂತರ ಋಣಾತ್ಮಕ ಕಲಿಕಾ ವರ್ಗಾವಣೆಯಲ್ಲಿ ಹಿಂದೆ ಕಲಿತಂಥ ವಿಷಯ ಮುಂದೆ ಕಲಿಯುವಂಥ ವಿಷಯಕ್ಕೆ ಸಂಬಂಧನೇ ಇಲ್ಲದೇ ಇರಬಹುದು. ಅದನ್ನು ನಾವು ಋಣಾತ್ಮಕ ಕಲಿಕಾ ವರ್ಗಾವಣೆ ಅಂತ ಕರಿಬಹುದು. ಅದೇ ರೀತಿ ಪಾರ್ಶ್ವ ಕಲಿಕಾ ವರ್ಗಾವಣೆ ಅಂದರೆ ಈ ಹಿಂದೆ ಕಲಿತಂಥ ವಿಷಯ ಮುಂದೊಂದು ಸಲ ಬೇರೆ ರೀತಿಯಲ್ಲಿ ಬಂದಾಗ ಅಥವಾ ಬೇರೆ ರೂಪದಲ್ಲಿ ಬಂದಾಗ ಅದನ್ನು ಗುರುತಿಸಿ ಬಿಡಿಸುವ ರೀತಿಯನ್ನು ಪಾರ್ಶ್ವ ಕಲಿಕಾ ವರ್ಗಾವಣೆ ಅಂತ ಕರಿಬಹುದು. ನಂತರ ಶೂನ್ಯ ಕಲಿಕಾ ವರ್ಗಾವಣೆ ಅಂದರೆ ಹಿಂದೆ ಕಲಿತಂಥ ವಿಷಯ ಮುಂದಿನ ಕಲಿಕೆಗೆ ಯಾವುದೇ ರೀತಿಯಲ್ಲಿ ಸಹಾಯ ಮಾಡ್ತಾ ಇರದೇ ಇದ್ದರೆ ಅದನ್ನು ನಾವು ಶೂನ್ಯ ಕಲಿಕಾ ವರ್ಗಾವಣೆ ಅಂತ ಕರಿಬಹುದು. ಆದ್ದರಿಂದ ಇಲ್ಲಿ ಸರಿಯಾದ ಉತ್ತರ ಧನಾತ್ಮಕ ಕಲಿಕಾ ವರ್ಗಾವಣೆ ಅಂತ ಹೇಳ್ಬೋದು. ಕೊನೆಯ ಪ್ರಶ್ನೆ, ಸಂಖ್ಯೆ, ಅಕ್ಷರಗಳು, ಪದಗಳು ಅಥವಾ ಹೆಸರುಗಳನ್ನು ಒಮ್ಮೆಗೆ ಮಾತ್ರ ನೆನಪಿನಲ್ಲಿಡುವ ಮಿತ ಸಾಮರ್ಥ್ಯವನ್ನು ಏನಂತ ಕರೀತಾರೆ ಅಂತ ಕೇಳಿದ್ದಾರೆ. ಇಲ್ಲಿ ಒಮ್ಮೆಗೆ ಮಾತ್ರ ನೆನಪಿಡೋದು ಅಂದರೆ ಸ್ವಲ್ಪ ಸಮಯದವರೆಗೆ ಮಾತ್ರ ನೆನಪಿಡೋದು. ಅದಕ್ಕೋಸ್ಕರ ಸರಿಯಾದ ಉತ್ತರ ಅಲ್ಪಕಾಲದ ಸ್ಮೃತಿ ಅಂತ ಆಗುತ್ತೆ. ಇನ್ನು ದೀರ್ಘಕಾಲದ ಸ್ಮೃತಿ ಅಂದರೆ ಹಲವಾರು ದಿನಗಳವರೆಗೆ ಅಥವಾ ಹಲವಾರು ವರ್ಷಗಳವರೆಗೆ ತಮ್ಮ ಸ್ಮೃತಿಯಲ್ಲಿ ಅದನ್ನು ನೆನಪಿಟ್ಟುಕೊಳ್ಳೋದು. ಉದಾಹರಣೆಗೆ ನಮ್ಮ ಫೋನ್ ನಂಬರ್ಗಳು ಅಥವಾ ನಮ್ಮ ಮನೆ ಅಡ್ರೆಸ್ಗಳು, ಈ ರೀತಿಯಾದಂಥ ಒಂದು ವಿಷಯ. ನಂತರ ಇಂದ್ರಿಯ ಸ್ಮೃತಿ ಅಂದರೆ ಈ ಪಂಚೇಂದ್ರಿಯಗಳನ್ನು ಒಳಗೊಂಡು ಯಾವ ರೀತಿಯಾದಂಥ ಅನುಭವಗಳು ಸಿಕ್ಕಿರ್ತಾವೆಯೋ ಅದನ್ನು ನಮ್ಮ ನೆನಪಿನಲ್ಲಿ ಇಟ್ಟುಕೊಳ್ಳೋದನ್ನು ಇಂದ್ರಿಯ ಸ್ಮೃತಿ ಅಂತ ಕರಿಬಹುದು. ನಂತರ ಕಾರ್ಯನಿರ್ವಹಿಸುವ ಸ್ಮೃತಿ ಅಂದರೆ ಇದು ಕೂಡ ಒಂದು ಅಲ್ಪಕಾಲದ ಸ್ಮೃತಿಯ ವಿಭಾಗ ಅಂತ ಹೇಳ್ಬೋದು. ಯಾಕೆಂದರೆ ಇಲ್ಲಿ ಯಾವುದೇ ಒಂದು ಕಾರ್ಯವನ್ನು ಮಾಡುವಾಗ ಮಾತ್ರ ಆ ಸ್ಮೃತಿ ಅನ್ನೋದು ಸಹಾಯಕ್ಕೆ ಬರುತ್ತೆ ಅಂತ ಹೇಳ್ತಾರೆ. ಅದಕ್ಕೋಸ್ಕರ ಈ 4 ಆಯ್ಕೆಗಳನ್ನು ಗಮನಿಸಿದಾಗ ಅಲ್ಪಕಾಲದ ಸ್ಮೃತಿ ಅನ್ನೋದು ಹೆಚ್ಚು ಸಮಂಜಸವಾದಂಥ ಉತ್ತರ ಅಂತ ಹೇಳಬಹುದು. ಸ್ನೇಹಿತರೆ, ಇಲ್ಲಿವರೆಗೂ ನೀವು ಒಂದು ಪ್ರಶ್ನೆಯನ್ನು ತಗೊಂಡಾಗ ಯಾವ ರೀತಿಯಾಗಿ ವಿಶ್ಲೇಷಣಾತ್ಮಕವಾಗಿ ವಿಮರ್ಶಿಸಿ ಸರಿ ಉತ್ತರವನ್ನು ಗುರುತಿಸಬೇಕು ಅನ್ನೋದನ್ನು ನೋಡಿದ್ರಿ. ಅದೇ ರೀತಿ ಎಲ್ಲ ಪ್ರಶ್ನೆಗಳಿಗೂ ನಾವು ಯೋಚನಾ ಶಕ್ತಿಯ ಮೂಲಕ ವಿಮರ್ಶಾತ್ಮಕವಾಗಿ ಉತ್ತರವನ್ನು ಕಂಡುಹಿಡಿದ್ರೆ ನಮಗೆ ಸಕ್ಸಸ್ ಸಿಗುತ್ತೆ ಅಂತ ಹೇಳ್ಬೋದು. ಜೊತೆಗೆ ಹೆಚ್ಚೆಚ್ಚು ಪ್ರಾಕ್ಟೀಸ್ ಮಾಡಿದಾಗೆ ನಮಗೆ ಆ ಪ್ರಶ್ನೆಯ ಅರ್ಥ ಮತ್ತು ಯಾವ ರೀತಿ ವಿಮರ್ಶಾತ್ಮಕವಾಗಿ ನಾವು ನೋಡಬೇಕು ಅನ್ನೋದನ್ನು ತಿಳಿತಾ ಹೋಗ್ತದೆ. ಅದಕ್ಕೋಸ್ಕರ ನೀವೆಲ್ಲರೂ ಹೆಚ್ಚೆಚ್ಚು ಪ್ರಾಕ್ಟೀಸ್ ಮಾಡಿ. ನಿಮಗೆಲ್ಲರಿಗೂ ಒಳ್ಳೆಯದಾಗಲಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ. ಶಿಕ್ಷಕರ ಅರ್ಹತಾ ಪರೀಕ್ಷೆಗೆ ತಯಾರಾಗ್ತಾ ಇರುವಂಥ ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ. ಜೊತೆಗೆ ಹೊಸ ವಿಡಿಯೋಗಳ ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನ್ ಒತ್ತಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ನಮಸ್ಕಾರ.